ಕಳೆದ ಬಾರಿ ಲಾಕ್ಡೌನ್ ಬಳಿಕ ಕೃಷಿಯನ್ನೇ ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡ ಯುವಕ ಈ ಬಾರಿಯೂ ಕೃಷಿಯಲ್ಲಿ ಅದ್ಭುತ ಸಾಧನೆ ಮೆರೆದಿದ್ದಾರೆ. ಗಡಿನಾಡು ಕಾಸರಗೋಡಿನ ವರ್ಕಾಡಿಯ ವಿವೇಕಾನಂದ ಶೆಟ್ಟಿ ಎಂಬುವರು ವೈಂಡಿಂಗ್ ಹಾರ್ಡ್ವೇರ್ ಹೀಗೆ ಹಲವು ಉದ್ಯಮ ನಡೆಸಿದ ಅನುಭವ ಗಳಿಸಿದ್ದರು. ಆದರೆ ಲಾಕ್ಡೌನ್ ಆಗುತ್ತಿದ್ದಂತೆ ಅವಕಾಶಗಳು ಕೈಚೆಲ್ಲಿದವು. ಬಳಿಕ ತಮ್ಮದೇ ಜಾಗದಲ್ಲಿ ಕೃಷಿ ಚಟುವಟಿಕೆ ಆರಂಭಿಸಿದ್ದು ಇದರಲ್ಲಿ ಯಶಸ್ಸು ಕಂಡಿದ್ದಾರೆ. ಇನ್ನು ವಿವೇಕಾನಂದ ಶೆಟ್ಟಿಯವರು ತರಕಾರಿ ಜೊತೆ ಜೇನು ಕೃಷಿ ಆರಂಭಿಸಿದ್ದು ಇದರಲ್ಲಿಯೂ ಯಶಸ್ಸು ಕಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಕೃಷಿಕರಾದಂತಹ ವಿವೇಕ್ ಅವರಿದ್ದಾರೆ. ಅವರ ಹತ್ರ ಮಾತನಾಡೋಣ. ಹಲೋ. ಹೇಳಿ. ಇದೀಗ ಲಾಕ್ಡೌನ್ ಸಂದರ್ಭದಲ್ಲಿ ನೀವು ಕೃಷಿಯನ್ನ ಅವಲಂಬಿಸಿದ್ರಿ, ಕೃಷಿಯನ್ನು ಮಾಡಿದ್ರಿ, ಆ ಅನುಭವ ಹೇಗಿತ್ತು? ಕೃಷಿ ಮಾಡಿದಂದ್ರೆ ನಾವು ಮಾಡಿ ಆಗಿದೆ, ಕೃಷಿಗೆ ಇಲ್ದಾಗಿದೆ. ಅದನ್ನ ಮಾರಾಟ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಯ್ತು. ಆಗ ನಮ್ಮ ಮೂವರು ಫ್ರೆಂಡ್ ಗೆಳೆಯರು ಬಂದ್ರು ಮನೆಗೆ. ಅವರು ಅದನ್ನ ಒಮ್ಮೆ ಸುಮ್ಮನೆ ಹೀಗೆ ವಿಡಿಯೋ ಮಾಡಿದ್ರು, ಅದನ್ನ ವಾಟ್ಸ್ಆಪ್ ನಲ್ಲಿ ಬಿಟ್ರು. ಅದು ತುಂಬಾ ಉಪಕಾರ ಆಯ್ತು. ಎಲ್ಲ ಐಟಮ್ ನಮ್ದು ಖಾಲಿ ಆಯ್ತು ಅಷ್ಟೇ. ಮತ್ತೆ ಕೃಷಿಕರ ಕಷ್ಟ ಗೊತ್ತುಂಟಲ್ಲ ನಿಮ್ಗೆ. ಅಂಗಡಿಗೆ ಕೊಂಡೋದ್ರೆ ಅವರು ಹೇಳಿದ ರೇಟು. ಯಾವ್ದೆಲ್ಲ ಕೃಷಿ ಮಾಡಿದ್ರಿ? ಯಾವ ಯಾವ ತರಕಾರಿಯದ್ದು ಕೃಷಿ ಮಾಡಿದ್ರಿ? ಅದು ಸೋರೆಕಾಯಿ, ಹಸು, ಅದೆಲ್ಲ ತುಂಬಾ ಮಾಡುದಿಲ್ಲ, ಸ್ವಲ್ಪ ಸ್ವಲ್ಪ ಮಾಡುದು. ಗದ್ದೆ ಉಂಟು ಎಲ್ಲ ತಂದೆಯವರ ಪ್ರೋತ್ಸಾಹ, ತಂದೆ ಮಾಡುದಿಲ್ಲ. ಅವರೊಂದಿಗೆ ಸೇರ್ಕೊಂಡು ನಾವು ಅದನ್ನ ಅಭಿವೃದ್ಧಿ ಮಾಡಿದ್ವಿ. ಜೇನು ಕೂಡ ಸಾಕಾಣಿಕೆ ಮಾಡಿದ್ರಿ, ಅದರ ಅನುಭವ ಹೇಗಿತ್ತು? ಜೇನು ಅಂದ್ರೆ ಅದು ತಂದೆಯವರು, ಅವರಿಗೆ ಈಗ 78 ವರ್ಷ ಆಯ್ತು. ಅವರೊಂದು ನಮ್ಮ ರೋಡ್ ಸೈಡ್ ನಲ್ಲಿ ಒಂದು ಇದು ಕ್ಲಾಸ್ ಇತ್ತು ಜೇನ್, ಅದು ಧರ್ಮಸ್ಥಳದವರ ಇದರಲ್ಲಿ, ಅದಕ್ಕೆ ಟ್ರೈನಿಂಗ್ ಹೋದ್ರು. ಹಾಗೆ ಅವ್ರು ಬರುವಾಗ 2 ಗೂಡು ಇಟ್ಕೊಂಡು ಬಂದ್ರು. ಅವರೊಟ್ಟಿಗೆ ಸೇರ್ಕೊಂಡು ನಾನು ಅದನ್ನ ಸ್ವಲ್ಪ ಅಭಿವೃದ್ಧಿ ಪಡಿಸ್ತೀನಿ. ಈಗ ಒಂದು 15ವರೆಗೆ ಗೂಡುಂಟು. ಮತ್ತೆ ಜೇನು ಎಲ್ಲ ಸ್ವಲ್ಪ ಈ ಸಾರಿ ಒಂದು 7 ಲೀಟರ್ ಜೇನು ಸಿಕ್ಕಿದೆ. ಮತ್ತೆ ನಮ್ಮಲ್ಲಿ ಸ್ವಲ್ಪ ಹೂ ಎಲ್ಲ ಕಡಿಮೆ ಅಲ್ಲ, ಹಾಗೆ ತುಂಬಾ ಜೇನು ಬರುದಿಲ್ಲ. ಈಗ ಅದನ್ನು ಸ್ವಲ್ಪ ಬೇರೆ ಬೇರೆಯವರ ತೋಟದಲ್ಲಿ ಇಟ್ಟು ಎಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕಂತ ಉಂಟು. ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು.